ಉಡುಪಿಯಲ್ಲಿ ವ್ಯಕ್ತಿಯೊಬ್ಬರು ಕೊರೋನಾ ಲಸಿಕೆ ಪಡೆದುಕೊಂಡ ಬಳಿಕ ಮ್ಯಾಗ್ನೆಟಿಕ್ ಮೆನ್ ಬೆಳಕಿಗೆ ಬಂದ ಹಿನ್ನೆಲೆಯಲ್ಲಿ ಸ್ಪಷ್ಟನೆ ನೀಡಿರುವಂತಹ ಉಡುಪಿ ಜಿಲ್ಲಾಧಿಕಾರಿ ಜಿ ಜಗದೀಶ್ ಅವರು ಲಸಿಕೆ ಪಡೆದುಕೊಂಡ ಬಳಿಕ ರಾಮದಾಸ್ ಶೇಟ್ ಎಂಬವರ ವ್ಯಕ್ತಿಯ ದೇಹದಲ್ಲಿ ಕಂಡುಬಂದಂತಹ ಅಯಸ್ಕಾಂತೀಯ ಲಕ್ಷಣ ಲಸಿಕೆಯಿಂದ ಆಗಿರುವುದು ಅಲ್ಲ ಎಂದು ಸ್ಪಷ್ಟನೆ ನೀಡಿದ್ದಾರೆ. ಅವರ ದೇಹದಲ್ಲಿ ಅಯಸ್ಕಾಂತೀಯ ಗುಣ ಕಂಡುಬಂದಿದೆ. ಹಣೆ, ಬೆನ್ನು, ಹೊಟ್ಟೆ, ಭುಜ, ಮೊಣಕೈ ಭಾಗದಲ್ಲಿ ಅಯಸ್ಕಾಂತೀಯ ಲಕ್ಷಣ ಕಂಡುಬಂದಿದೆ. ಅವರು ವ್ಯಾಕ್ಸಿನ್ ಪಡೆದುಕೊಂಡ ಮೇಲೆಯೇ ಈ ಲಕ್ಷಣ ಕಂಡು ಬಂದಿದೆ ಎಂದು ಹೇಳ್ತಾ ಇದ್ದಾರೆ. ಆದರೆ ವ್ಯಾಕ್ಸಿನ್ನಿಂದ ಈ ದೇಹದ ಲಕ್ಷಣ ಬಂದಿರಲು ಸಾಧ್ಯವಿಲ್ಲ. ಅವರಿಗೆ ಬಿಪಿ ಹಾಗೂ ಶುಗರ್ ಇದೆ. ಆದರೆ ಅಯಸ್ಕಾಂತೀಯ ಲಕ್ಷಣ ಹೇಗೆ ಬಂತು ಅನ್ನುವುದಕ್ಕೆ ಹೆಚ್ಚಿನ ಪರೀಕ್ಷೆಗೆ ಒಳಪಡಿಸಬೇಕಾಗಿದೆ ಎಂದು ಜಗದೀಶ್ ಹೇಳಿದ್ದಾರೆ. ನೀವೆಲ್ಲ ಬೆಳಗ್ಗೆಯಿಂದ ಒಂದು ವಿಡಿಯೋ ನೋಡಿದ್ದೀರಿ. ಅದರಲ್ಲಿ ಒಬ್ಬ ವ್ಯಕ್ತಿಯ ಮೈಯಲ್ಲಿ ವ್ಯಾಕ್ಸಿನ್ ತೆಗೆದುಕೊಂಡಿರೋದ್ರಿಂದ ಅವರಿಗೆ ಅಯಸ್ಕಾಂತೀಯ ಲಕ್ಷಣಗಳು ಕಂಡು ಬಂದಿದೆ ಅಂತ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಆದರೆ ವ್ಯಾಕ್ಸಿನ್ನಿಂದ ಯಾವುದೇ ಕಾರಣಕ್ಕೂ ಅಯಸ್ಕಾಂತೀಯ ಲಕ್ಷಣಗಳಾಗಲಿ ಮ್ಯಾಗ್ನೆಟಿಕ್ ಪವರ್ ಆಗಲಿ ಬರೋದಿಲ್ಲ. ಆದರೆ ಆ ವ್ಯಕ್ತಿಯನ್ನು ನಮ್ಮ ಜಿಲ್ಲಾ ಆಸ್ಪತ್ರೆಯಲ್ಲಿ ಟೆಸ್ಟಿಗೆ ಒಳಪಡಿಸಿದ್ವಿ. ಟೆಸ್ಟಿಗೆ ಒಳಪಡಿಸಿದಂಥ ಸಂದರ್ಭದಲ್ಲಿ ಹಣೆ, ಭುಜ, ಬೆನ್ನು, ಹೊಟ್ಟೆ ಮತ್ತು ಮೊಣಕೈ ಭಾಗದಲ್ಲಿ ಅವರಿಗೆ ಅಯಸ್ಕಾಂತೀಯ ಲಕ್ಷಣಗಳಿರೋದು ಕಂಡು ಬಂದಿದೆ. ಅವರಿಗೆ ಬಿ ಪಿ, ಶುಗರ್ ಇದೆ. ಬ್ಲಡ್ ಟೆಸ್ಟ್ ಎಲ್ಲ ಮಾಡಿದ್ವಿ. ಬೇರೆ ಬೇರೆ ಟೆಸ್ಟ್ಗಳನ್ನು ಈಗಾಗಲೇ ಮಾಡ್ತಾ ಇದ್ವಿ. ಅವರು ಏಪ್ರಿಲ್ 28ನೇ ತಾರೀಕು ಮೊದಲ ಡೋಸನ್ನು ತೆಗೆದುಕೊಂಡಿದ್ದಾರೆ. ಭಾಳಷ್ಟು ಜನ ಈ ವ್ಯಾಕ್ಸಿನನ್ನು, ಕರೋನಾ ವ್ಯಾಕ್ಸಿನನ್ನು ತೆಗೆದುಕೊಂಡಿದ್ದಾರೆ. ಆದರೆ ಯಾರಿಗೂ ಸಹ ಈ ಲಕ್ಷಣಗಳು ಕಂಡು ಬಂದಿಲ್ಲ. ಆದ್ದರಿಂದ ವ್ಯಾಕ್ಸಿನ್ನಿಂದಾಗಿ ಈ ಥರದ ಯಾವುದೇ ಲಕ್ಷಣಗಳು ಇರೋದಿಲ್ಲ. ಆದರೆ ಅವರಿಗೆ ಯಾಕಾಗಿದೆ ಅನ್ನೋದನ್ನು ಎಲ್ಲ ಇನ್ವೆಸ್ಟಿಗೇಷನ್ ಮಾಡಿದ ಮೇಲೆ, ಬ್ಲಡ್ ಟೆಸ್ಟ್ ಮಾಡಿದ ಮೇಲೆ ಗೊತ್ತಾಗ್ತದೆ.